ಹಲೋ, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ 3ನೇ ವ್ಲಾಗ್. ಇವತ್ತು ನಾನು ಮಡಿಕೆ ಮಾಡೋ ಪ್ರಾಸೆಸ್ಸನ್ನು ಸ್ಟೆಪ್ ಬೈ ಸ್ಟೆಪ್ ನನಗಾಗುವಷ್ಟು ಹೇಳಿಕೊಡ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಅವರು ಈಗ ಮಣ್ಣು ತರಿಸಿದ್ದಾರೆ. ಇದನ್ನು ಆವೆ ಮಣ್ಣು ಅಂತ ಹೇಳ್ತಾರೆ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಅವರು ಮಣ್ಣನ್ನು ಇಳಿಸ್ತಾ ಇದ್ದಾರೆ. ಆ ಮಣ್ಣನ್ನು ತಗೊಂಡು ಬರೋದು ತುಂಬ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ರು. ಅದು ಅಷ್ಟು ಈಸಿಯಾಗಿ ತೆಗಿಯೋಕ್ಕೆ ಬರಲ್ಲ ಅಂತೆ. ಅಂದರೆ ಹಾರೆ ಅಂಥದ್ದೇನಾದರೂ ಇನ್ಸ್ಟ್ರೂಮೆಂಟ್ ಅದು ತಗೊಂಡು ತೆಗಿಯೋಕ್ಕೆ ಬರೋದಿಲ್ಲ ಅಂತೆ. ಅದಕ್ಕೆ ಅಲ್ಲಿ ನೀರು ಹಾಕಿ ಸ್ವಲ್ಪ ಹದ ಮಾಡಿ ಅದನ್ನು ಉಂಡೆ ಉಂಡೆ ರೀತಿಯಲ್ಲಿ ಮಾಡಿಕೊಂಡು ತರಬೇಕಾಗ್ತದೆ ಅಂತ ಹೇಳ್ತಾ ಇದ್ರು. ಅಲ್ಲದೆ ಈಗ ಇಂಥ ಮಣ್ಣೆಲ್ಲ ಸಿಗೋದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಈಗ ರಾಶಿ ಮಾಡಿದ್ದಾರೆ. ಈಗ ಅವರು ಅದನ್ನು ಒಂದೇ ಕಡೆ ಒಂದು ರಾಶಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅದು ಒಣಗ್ತದಂತೆ. ಒಣಗಿದರೆ ಅದು ಮಣ್ಣು ಗಟ್ಟಿಯಾಗಿ ನಂತರ ಅದನ್ನು ಹದ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅದನ್ನು ಒಂದು ರಾಶಿ ಮಾಡಿ ಅದರ ಮೇಲೆ ಪ್ಲಾಸ್ಟಿಕ್ ಕವರ್ ಮಾಡೋಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಸ್ವಲ್ಪ ಮಣ್ಣನ್ನು ತಗೊಂಡು ಇವರು ಅದನ್ನು ಹದ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಲ್ಲು ಕಸ ಎಲ್ಲ ಇರ್ತದೆ. ಅದನ್ನೆಲ್ಲ ತೆಗೆದು ಅದನ್ನು ಹದ ಮಾಡ್ತಾ ಇದ್ದಾರೆ.
ಯಾವ ವೀಡಿಯೋ ನೀರ ತೆಳದಿ ಕೊಡು ಮತ್ತೆ ಅವಳು ಸೌಂಡ್ ಏನೋ ಅಂತ ಮಾತ್ರ ಈಗ ಅವರು ಅಲ್ಲಿ ಜಾಗಕ್ಕೆ ಸ್ವಲ್ಪ ಹೊಯ್ಗೆ ಹಾಕ್ತಾ ಇದ್ದಾರೆ. ಈಗ ಅವರು ಒಂದು ರಿಂಗ್ ತಗೊಂಡು ಅದರಲ್ಲಿ ಆ ಮಣ್ಣಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಹೇಗೆ ಕೆರೀತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಕಸ ಸಿಗ್ತದಲ್ಲ, ಆಗ ಹೀಗೆ ಮಾಡೋದ್ರಿಂದ ಅದರ ಕಸ ಸುಲಭದಲ್ಲಿ ಹೋಗ್ತದೆ ಅಂತ. ಇಲ್ಲಾಂದರೆ ಅದರ ಕಸ ಕಲ್ಲನ್ನು ತೆಗೆಯೋದು ಒಂದು ದೊಡ್ಡ ಕೆಲಸ ಆಗ್ತದೆ. ಇದು ಹೀಗೆ ಮಾಡೋದ್ರಿಂದ ಅದು ಸುಲಭ ಆಗ್ತದೆ ಅಂತ ಹೇಳ್ತಾ ಇದ್ರು. ಇದಾದಮೇಲೆ ಆ ಮಣ್ಣನ್ನು ತುಳಿದು ಹದ ಮಾಡಲಿಕ್ಕೆ ಇದೆ. ಆ ವಿಡಿಯೋ ನನಗೆ ತೆಗಿಯೋಕ್ಕೆ ಆಗಿಲ್ಲ. ಈಗ ಅವರು ಹದ ಮಾಡಿದ ಮಣ್ಣನ್ನು ತಗೊಂಡು ಬಂದು ಈ ವೀಲ್ನಲ್ಲಿ ಹಾಕಿ ಮಡಿಕೆ ಮಾಡ್ತಾ ಇದ್ದಾರೆ. ಮಡಿಕೆ ಮಾಡೋದು ನೋಡೋಕೆ ಒಂದು ಚಂದ. ಅದು ಮಾತ್ರ ಅಭ್ಯಾಸ ಇರೋರಿಗೆ ಮಾತ್ರ ಸಾಧ್ಯ. ಅವ್ರು ನನಗೆ ಹೇಳ್ತಾ ಇದ್ರು ಇಲ್ಲಿಗೆ ಟಿವಿ ಅವರೆಲ್ಲ ಬಂದು ವಿಡಿಯೋ ಮಾಡಿಕೊಂಡು ಹೋಗಿದ್ದಾರೆ ಅಂತ. ನನ್ನ ನಂತರ ಈ ಕೆಲಸ ನಿಲ್ಬೋದು ಅಂತ ಅವರು ಹೇಳ್ತಾ ಇದ್ರು. ಯಾಕಂದರೆ ಅವ್ರ ಮಕ್ಕಳು ಯಾರೂ ಇದನ್ನು ಕಲಿತೇ ಇಲ್ವಂತೆ. ಇದನ್ನೆಲ್ಲ ಈಗ ಯಾರೂ ಮಾಡೋದಿಲ್ಲ, ತುಂಬ ಕಡಿಮೆ ಮಾಡೋರು ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ರು.
ഇല്ല പോയി ಅವರು ಮಡಿಕೆ ಮಾಡುವ ಚಕ್ರದ ಮೇಲೆ ಮಣ್ಣನ್ನು ಸೆಟ್ ಮಾಡಿ ಇಡ್ತಾ ಇದ್ದಾರೆ. ಅವರು ಒಮ್ಮೆಗೆ ಮಣ್ಣಿಟ್ಟದ್ರಲ್ಲಿ ಒಂದು 4-5 ಮಡಿಕೆ ಮಾಡ್ತಾರೆ. ಹೀಗೆ ಮಡಿಕೆ ಮಾಡಿದ ಮೇಲೆ ಅದನ್ನು ಬಿಸಿಲಲ್ಲಿ ಇಟ್ಟು ಒಣಗಿಸಲಿಕ್ಕೆ ಇದೆಯಂತೆ. ಅದಾದಮೇಲೆ ಅದನ್ನು ಇಲ್ಲಿ ಇಟ್ಟು ಸುಡ್ತಾರೆ. ಇದು ಅವರು ಸುಡೋ ಜಾಗ. ಮಡಿಕೆಯನ್ನು ಇಲ್ಲಿ ಹಾಕಿಟ್ಟಿದ್ದಾರೆ. ಈ ಮಡಿಕೆ ಹಾಕಿ ಬೇಯಿಸಲಿಕ್ಕೆ ಹಾಕಿ 2 ದಿವಸ ಆಗಿದೆ ಅಂತೆ. ಇನ್ನೂ 2 ದಿವಸ ಅದು ಬೇಯಬೇಕು ಅಂತ ಹೇಳ್ತಾ ಇದ್ರು. ಈ ಪ್ರಾಸೆಸ್ನಲ್ಲಿ ಡ್ಯಾಮೇಜ್ ಆದ ಮಡಿಕೆಗಳು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಒಳ್ಳೆ ಮಡಿಕೆಗಳನ್ನು ಸೇಲ್ ಮಾಡ್ತಾರೆ. ಇಲ್ಲಿ ಸೇಲ್ ಮಾಡೋಕ್ಕೆ ಅಂತ ಮಡಿಕೆಗಳನ್ನು ತಂದಿಟ್ಟಿದ್ದಾರೆ. ಇವರ ಕಡೆ ಹೆಚ್ಚಾಗಿ ಅವರಿಗೆ ತಿಂಡಿ ಮಾಡೋ ಮಡಿಕೆಗಳು ಸೇಲ್ ಆಗುತ್ತಂತೆ. ಅವರು ಅದನ್ನು ಲೋಡ್ ಮಾಡಿ ಇಟ್ಟಿದ್ದಾರೆ ಇವಾಗ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ.